ಸರ್ಕಾರ 3 ಕೃಷಿ ಕಾಯ್ದೆ ಹಿಂಪಡೆದ ಪರಿಣಾಮವಾಗಿ ಬೆಳ್ತಂಗಡಿಯಲ್ಲಿ ವಿಜಯೋತ್ಸವ ಆಚರಿಸಿದ್ರು। ಈ ಸಂದರ್ಭದಲ್ಲಿ ಮಾತನಾಡಿದ ಬೆಳ್ತಂಗಡಿಯ ಮಾಜಿ ಶಾಸಕರಾದ ವಸಂತ್ ಪಂಗೇರ ಅವರು ಕೇಂದ್ರ ಸರ್ಕಾರ 3 ಕೃಷಿ ಮಸೂದೆಗಳನ್ನು ವಾಪಸ್ ಪಡೆದುಕೊಂಡಿದೆ। ಈ ದೇಶದ ರೈತರ ಒಗ್ಗಟ್ಟಿನ ಹೋರಾಟ ಇದಕ್ಕೆ ಕಾರಣ। 1 ವರ್ಷದಿಂದ ಹೋರಾಟ ಮಾಡುತ್ತಿದ್ದ ರೈತರು ಈ ಹಂತಕ್ಕೆ ತಲುಪುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದವರು ಮಸೂದೆಯನ್ನ ವಾಪಸ್ ಪಡೆದಿದ್ದಾರೆ। ನಾವು ಈ ವಿಚಾರವಾಗಿ ಬೆಳ್ತಂಗಡಿಯಲ್ಲಿ ವಿಜಯೋತ್ಸವ ಆಚರಣೆ ಮಾಡುತ್ತಿದ್ದೇವೆ ಎಂದು ಹೇಳಿದರು। ಕೇಂದ್ರ ಸರ್ಕಾರ 3 ಮಸೂದೆಗಳನ್ನು ವಾಪಸ್ ಪಡೆದುಕೊಂಡಿದೆ। ಈ ದೇಶದ ರೈತರ ಒಗ್ಗಟ್ಟಿನ ಹೋರಾಟವೇ ಇದಕ್ಕೆ ಕಾರಣ ಅಂತ ಹೇಳಿ ನಾನು ಸಂತೋಷ ಪಡ್ತಾ ಇದ್ದೇನೆ। 1 ವರ್ಷದಿಂದ ಹೋರಾಟ ಮಾಡುತ್ತಿದ್ದಂಥ ರೈತರು ಈ ಒಂದು ಹಂತಕ್ಕೆ ತಲುಪುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದವರು 3 ಮಸೂದೆಗಳನ್ನು ವಾಪಸ್ ಪಡೆದಿದ್ದಾರೆ। BJP ಮತ್ತು SDPI ಎರಡನ್ನು ಹೊರತುಪಡಿಸಿ ಉಳಿದ ಎಲ್ಲ ಪಕ್ಷದವರು ಒಟ್ಟಿಗೆ ಸೇರಿ ಒಗ್ಗಟ್ಟಿನಿಂದ ನಾವು ರೈತರಿಗೆ ಅಭಿನಂದನೆ ಸಲ್ಲಿಸುವಂಥದ್ದು, ಸಂತಸವನ್ನು ಹಂಚಿಕೊಳ್ಳುವಂಥದ್ದು, ಇನ್ನು ಮುಂದೆ ಇದೇ ರೀತಿಯಲ್ಲಿ ವಿರೋಧ ಪಕ್ಷಗಳ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತ ಹೇಳುವಂಥ ಒಂದು ಸಂದೇಶವನ್ನು ಈ ದೇಶಕ್ಕೆ ಕೊಡ್ತೇವೆ। ನಂತರ ಮಾತನಾಡಿದ ಕಾರ್ಮಿಕ ಮುಖಂಡ BM ಭಟ್ ಅವರು ದೇಶದ ಇತಿಹಾಸದಲ್ಲಿ ಭಾರತೀಯರು ಅತ್ಯಂತ ಸಂತೋಷ ಪಡುವ ದಿನ, ಸರ್ವಾಧಿಕಾರ ಹಾಕಿ ತಾನು ಏನು ಮಾಡಿದ್ರೂ ನಡೆಯುತ್ತದೆ ಎಂಬ ದೃಷ್ಟಿಯಿಂದ ಕೃಷಿ ಮಸೂದೆಯನ್ನ ಜಾರಿ ಮಾಡಿದಂತ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರಕ್ಕೆ ದೊಡ್ಡ ರೀತಿಯ ಆಘಾತ ತಂದಿದೆ। ಚುನಾವಣೆಯ ಸೋಲು ಅವರನ್ನ ಭೀತಿ ಬರುವ ಹಾಗೆ ಮಾಡಿದೆ ಎಂದು ಹೇಳಿದರು। ದೇಶದ ಇತಿಹಾಸದಲ್ಲಿ ಒಂದು ಅತ್ಯಂತ ಭಾರತೀಯರು ಕೂಡ ಸಂತೋಷ ಪಡಬೇಕಾದಂಥ ದಿನ, ಸರ್ವಾಧಿಕಾರವಾಗಿ ತಾನೇನು ಮಾಡಿದರೂ ನಡೀತದೆ ಅಂತ ಹೇಳೋ ದೃಷ್ಟಿಯಿಂದ ಕೃಷಿ ಮಸೂದೆಗಳನ್ನು ಜಾರಿ ಮಾಡಿದಂಥ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರಕ್ಕೆ ದೊಡ್ಡ ರೀತಿಯ ಆಘಾತ ಬಂದಿದೆ। ಚುನಾವಣೆಯ ಸೋಲು ಅವರನ್ನು ಭೀತಿಗಾರನಾಗಿ ಮಾಡಿದೆ। ಈ ಸಂದರ್ಭದಲ್ಲಿ ಚುನಾವಣೆ ಭೀತಿಯ ನೆಪದಿಂದಲಾದರೂ ಸರಿ ರೈತರ 1 ವರ್ಷದ ಹೋರಾಟಕ್ಕೆ ದೊಡ್ಡ ರೀತಿಯ ಜಯ ಬಂದಿದೆ। ಒಂದು ವೇಳೆ ಅಗತ್ಯ ವಸ್ತುಗಳ ಕಾಯ್ದೆ ಜಾರಿ ಆಗದಿದ್ದರೆ, ಕಾರ್ಪೊರೇಟ್ ಪರ ತಂದಂಥ ಈ ಕಾಯ್ದೆ ಜಾರಿ ಆಗ್ತಿದ್ದರೆ 70% ಜನ ಇಲ್ಲಿ ಹಸಿವಿನ ಸಾವಿನ ಪರಿಸ್ಥಿತಿ ಬರ್ತಿತ್ತು। ಆಹಾರದ ಹಕ್ಕಿನ ಮೇಲೆ ದಾಳಿಯಾಗಿದೆ ಅದು। ಇನ್ನೊಂದು ಗುತ್ತಿಗೆ ಕೃಷಿ ಪದ್ಧತಿ ಎಲ್ಲಿಯವರೆಗೆ ಅಂದರೆ ಕೋರ್ಟಿಗೆ ಹೋಗಲಿಕ್ಕೆ ಸಾಧ್ಯತೆ ಇಲ್ಲ। ಇವತ್ತು ಗುತ್ತಿಗೆ ಪಡೆದವಾಗ ಗೇಣಿ ಕೊಡಲಿಲ್ಲ ಅಂತ ಹೇಳಿದರೆ ಇವರು ಕೋರ್ಟಿಗೆ ಹೋಗಬಾರದು। ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಒಂದು ಕಮಿಟಿ ಇದೆ, ಅಲ್ಲಿ ನ್ಯಾಯ ಸಿಕ್ಕಿದ್ದೊಂದು ಯಾವ ಗ್ಯಾರಂಟಿ। ಅದೇ ರೀತಿಯಲ್ಲಿ APMCಗೆ ಪರ್ಯಾಯವಾಗಿ ಇನ್ನೊಂದು ಮಸೂದೆ, ಈ APMCಗೆ ಪರ್ಯಾಯವಾಗಿ ತಂದಂಥ ಇನ್ನೊಂದು ಮಸೂದೆ ಕೂಡ ದೊಡ್ಡ ಅಪಾಯಕಾರಿಯಾಗಿತ್ತು। ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ನ ಸದಸ್ಯರಾದ ಹರೀಶ್ ಕುಮಾರ್, ರಂಜನ್ ಗೌಡ, ಅಭಿನಂದನ್ ಹಾಗೂ ಮತ್ತಿತರರು ಈ ವೇಳೆ ಪಾಲ್ಗೊಂಡಿದ್ದರು।